ನೋಡಿ ಗೈಸ್, ಧರ್ಮದ ತಿಂತಿದ್ದಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಚಿಕ್ಕಮ್ಮನ ಮನೆಗೆ ಬಂದಿದ್ದೇನೆ. ಸೊ ನಿನ್ನೆ ನಾವು ಧರ್ಮ ನೇಮಕ್ಕೆ ಹೋಗಿದ್ವಿ ಅಲ್ಲ, ಸಂಜೆ ಕೂಡ ಇತ್ತು ಧರ್ಮ ನೇಮ. ಸೊ ಬೆಳಿಗ್ಗೆ ಧರ್ಮ ಮೆಚ್ಚಿತ್ತು, ಅಂದರೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ಸಂಜೆ ತನಕ ಇದ್ದದ್ದು ಧರ್ಮ ಮೆಚ್ಚಿ, ಮತ್ತು ರಾತ್ರಿ ಇದ್ದದ್ದು ಧರ್ಮ ನೇಮ. ಸೊ ಅದರದ್ದು ಕೆಲವೊಂದಿಷ್ಟು ವಿಡಿಯೋಗಳಿದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಧರ್ಮ ಮೆಚ್ಚಿಯ ಸಂಜೆನ ರಾತ್ರಿನ ಒಂದು ಗ್ಯಾಂಗ್ ಹಿಂದೆ ಬರ್ತಾ ಉಂಟು. ಕೀರ್ತಿ ಇದ್ದಾನೆ, ಪವನ್ ಇದ್ದಾನೆ, ಧನ್ಯ ಇದ್ದಾಳೆ. ಚಿಕ್ಕಮ್ಮ, ಅಮ್ಮ, ಮಾಮಿ ಅಂದ್ರೆ ಜಾನಕಿ ಆಂಟಿ. ಅವ್ರನ್ನ ಕೊಟ್ಟು ನನ್ನಾಗಿ. ಐಸೋ ಕೂತು ಒಂದಲ್ಲಿ ಮಂಜಲ್ ನೋಡಿ ಗೈಸ್, ಧರ್ಮದ ತಿಂತಿದ್ದಾರೆ. ಆಯ್ತು ಮಾರಾಯ, ನಾನು ಐನೇ ತಿಂತೋಲಿ ಓಡ್ರು. ಕೀತು ಒಳಾಯ್ತು ಮುಕ್ಕಿ. ಅಜ್ಜಿ ಪುಲ್ಲಿಯ ಕತೆ. ഞാൻ വീഡിയോ വന്നപ്പോഴാണ് ഇതൊക്കെ വായാ കളിക്കാറ്. ധന്യ ಓಕೆ ನೋಡಿ, ನಮ್ಮ ಧನ್ಯ ಎಷ್ಟು ಚಂದ ಕಾಣ್ತಾಳೆ. ಅಯ್ಯೋ ಕ್ಯೂಟಿ ನನ್ನ ಅತ್ತೆ ಮಗಳು ಗೈಸ್. ಮಕ್ಕಳು ಕಣ್ಣ ಮುಚ್ಚಿ ಆಟ ಆಡೋದು ನೋಡಿ. ಮಕ್ಕಳಿಗೆ ಜಾಲಿ.
ನಾನು ಮೊದಲೇ ಹೇಳಿದ ಹಾಗೆ ನನ್ನ ವ್ಲಾಗಲ್ಲಿ ದೈವದೇವರದ್ದು ಹಾಕೋದು ತುಂಬ ಕಡಿಮೆ, ಹಾಗಾಗಿ ನಾನು ಝೂಮ್ ಮಾಡಿದಂತ ಅಂದರೆ ಹತ್ತಿರದಿಂದ ಇದ್ದಂಥ ವೀಡಿಯೋಗಳನ್ನು ಹಾಕಲಿಲ್ಲ ದೈವದೇವರಿದ್ದು. ಹಾಗಾಗಿ ನಾನು ದೂರದಿಂದ ಮಾತ್ರ ವೀಡಿಯೋ ತೋರಿಸ್ತಾ ಇದ್ದೇನೆ, ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ. ಸೊ ನೋಡಿ ವಿಡಿಯೋ ಹೇಗಿದೆ ಅಂತ. ಇವತ್ತಿನ ವಿಡಿಯೋ. ಸೊ ನಿನ್ನೆ ನನಗೆ ತುಂಬ ಜನ ಸಿಕ್ಕಿದ್ರಿ ಸಬ್ಸ್ಕ್ರೈಬರ್ಸ್, ನನಗೆ ಪರಿಚಯ ಇರಲಿಲ್ಲ, ಬಟ್ ನಿಮಗೆ ಪರಿಚಯದ್ದು ಮಾತಾಡಿದ್ರಿ. ಸೊ ನಾನು ಆ ಟೈಮಲ್ಲಿ ವ್ಲಾಗ್ ಮಾಡ್ತಿರ್ಲಿಲ್ಲ, ಹಾಗಾಗಿ ವಿಡಿಯೋ ಕೂಡ ಮಾಡಲಿಕ್ಕಾಗಲಿಲ್ಲ. ಸೊ ಒಂದು 6ರಿಂದ 7 ಜನ ಆಗ್ಬೋದು. ಒಂದು ಸಣ್ಣ ಹುಡುಗ ಕೂಡ ಬಂದು ಹೇಳಿದ, ಅಕ್ಕ ಯಾಣಿ ನಮ್ಮ ವ್ಲಾಗ್ ತುಪ್ಪೆ ಅಂತ. ಸೊ ತುಂಬ ಖುಷಿ ಆಯಿತು. ಸೊ ಅದು ನಿನ್ನೆ ಧರ್ಮ ಮೆಚ್ಚಿಯ ವ್ಲಾಗಲ್ಲಿ ಕೂಡ ಹೇಳಬೇಕಿತ್ತು, ಸೊ ನಾನು ಹೇಳಿರಲಿಲ್ಲ. ಬೆಳಿಗ್ಗೆ ಕೂಡ ಸಿಕ್ಕಿದ್ದಾರೆ, ರಾತ್ರಿ ಕೂಡ ಸಿಕ್ಕಿದ್ದಾರೆ. ಸೊ ತುಂಬ ಖುಷಿ ಆಯಿತು ಮಾತಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಮತ್ತು ಇದು ಇವತ್ತಿನ ವ್ಲಾಗ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್, ಟೇಕ್ ಕೇರ್.